ತಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನದ ಸರಣಿ ಸಂಚಿಕೆ 330. ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೋರು. ಕಗ್ಗ ಗಾಯನಕ್ಕೆ ದನಿಯಾಗಿದ್ದಾರೆ ವಿದ್ವಾನ್ ಸುರೇಶ್ ರಾವ್ ಅತ್ತೂರು. ಬನ್ನಿ ಕೇಳುಗರೆ, ಈ ದಿನದ ಕಗ್ಗ ಮಾಲಿಕೆಯಲ್ಲಿ ಮಾನ್ಯ ಡಿವಿಜಿ ಅವರ ಕಗ್ಗವನ್ನು ಕೇಳಿ ಬರೋಣ. ಐಕ್ಯ ನಾನಾತ್ವಗಳು, ನಿಯತಿ ಸ್ವತಂತ್ರಗಳು, ತರ್ಕ ನಿಸ್ತರ್ಕಗಳು ಬೆರೆತು ಚಿತ್ರದಲ್ಲಿ ಶಕ್ಯಮು ಪುರುಷತಂತ್ರಕ ಶಕ್ಯಮುಮಾದ ಸಿಕ್ಕುಗಳ ಕಂತೆ ಜಗ ಮಂಕುತಿಮ್ಮಾಗ, ಸಿಕ್ಕುಗಳ ಕಂತೆ ಜಗ ಮಂಕುತಿಮ್ಮಾಗ. ಪ್ರಿಯರೇ, ಈ ಜಗತ್ತು ವೈವಿಧ್ಯಪೂರ್ಣವಾಗಿರುವಂತಹದ್ದು. ಇಲ್ಲಿ ಏನುಂಟು ಏನಿಲ್ಲ ಹೇಳಿ, ಎಲ್ಲವೂ ಇದೆ. ಸಹಸ್ರಾರು ಜೀವಚರಗಳೊಂದಿಗೆ ಸ್ವರ್ಗ ನರಕಗಳ ಜೀವನಾನುಭವ ಇಲ್ಲಿದೆ. ಅದನ್ನು ಅನುಭವಿಸುವುದು ಬಹಳ ಸುಲಭ, ಆದರೆ ಅದನ್ನು ಅರ್ಥೈಸಿಕೊಳ್ಳುವುದು ಅಷ್ಟು ಸುಲಭ ಸಾಧುವಲ್ಲ. ಇಲ್ಲಿರುವ ನಿಗೂಢ ವಿಚಾರಗಳ ಬಗ್ಗೆ ಎಷ್ಟೋ ಬಾರಿ ನಮ್ಮ ಮೂಗಿನ ನೇರಕ್ಕೆ ಇದು ಯಾಕೆ ಹೀಗೆ, ಏನು, ಎತ್ತ ಎಂಬಿತ್ಯಾದಿ ಪ್ರಶ್ನೆಗಳನ್ನು ನಾವು ಹಲವು ಆಯಾಮಗಳಲ್ಲಿ ಕೇಳ್ತೇವೆ ಮತ್ತು ಅದನ್ನು ಹುಡುಕುವ ತರ್ಕಿಸುವ ಪ್ರಯತ್ನವನ್ನು ಕೂಡ ಮಾಡ್ತೇವೆ. ಆದರೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಮಾತ್ರ ಇಲ್ಲಿ ಶೂನ್ಯ. ಆ ಉತ್ತರವು ನಮ್ಮ ಆಲೋಚನಾ ಕ್ರಮಕ್ಕೆ ನಿಲುಕಲಾರದು ಎಂಬ ವಿಚಾರವನ್ನು ಈ ಕಗ್ಗದಲ್ಲಿ ಮಾನ್ಯ ಡಿವಿಜಿ ಅವರು ವ್ಯಕ್ತಪಡಿಸ್ತಾರೆ. ಹೀಗೆ ಈ ಜಗತ್ತು ಹಲವು ಆಯಾಮ, ತರ್ಕ ಅತರ್ಕ ವೈಚಿತ್ರ್ಯಗಳೊಂದಿಗೆ ಸೃಷ್ಟಿಗೊಂಡಿದೆ ಅಂತ ಹೇಳ್ತಾ, ಈ ಜಗತ್ತನ್ನ ತಿಳಿಯುವಲ್ಲಿ ಆತನ ಬುದ್ಧಿಶಕ್ತಿಯ ಮಿತಿಯಲ್ಲಷ್ಟೇ ಮಾತ್ರ ಒಂದು ನಿರ್ಧಾರಕ್ಕೆ ಬರಬಹುದು ಅಂತ ಹೇಳ್ತಾರೆ. ಆದರೆ ಅದುವೇ ವಾಸ್ತವವಾಗಿರಲಾರದು. ಅಂದರೆ ವಾಸ್ತವ ಇಲ್ಲಿ ಬೇರೆ ಇದೆ. ಕಟುವಾದ ನೈಜ ಸತ್ಯ ಸಂಗತಿ ಕೂಡ ಇಲ್ಲಿ ಬೇರೆ ಇದೆ ಅಂತ ಹೇಳ್ತಾರೆ. ಅದನ್ನೇ ಪ್ರಕೃತಿಯ ಶಕ್ತಿ, ಪರತತ್ವ ಶಕ್ತಿ ಅಂತ ನಾವು ಗುರುತಿಸಬಹುದು. ಸಾಮಾನ್ಯ ಮನುಷ್ಯರಿಗೆ ಜಗತ್ತನ್ನ ಅರ್ಥೈಸಿಕೊಳ್ಳಲಿಕ್ಕೆ, ತಿಳಿದುಕೊಳ್ಳಲು ಸುಲಭ ಸಾಧ್ಯವಾದಂಥ ಮಾತು ಅಲ್ಲ. ಯಾಕಂದರೆ ಅಷ್ಟು ಹೇರಳವಾಗಿ ನಿಗೂಢವಾಗಿ ಈ ಜಗತ್ತನ್ನು ಸೃಷ್ಟಿಗೊಂಡಿದೆ. ಪರಮಾತ್ಮನು ಮನುಷ್ಯನ ಮಿತಿಗೂ ನಿಲುಕದಂತೆ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಎಂಬ ವಿಚಾರವನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಹಾಗಾಗಿ ನಮ್ಮ ಮಿತಿಯ ಒಳಗೆ ಈ ಜಗದ ಸೌಂದರ್ಯವನ್ನು ಅನುಭವಿಸುತ್ತಾ ನಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಬೇಕು ಎಂಬ ಮಾತನ್ನು ಕೂಡ ಈ ಕಗ್ಗದ ನೆಲೆಯಲ್ಲಿ ಮಾನ್ಯ ಡಿವಿಜಿ ಅವರು ವ್ಯಕ್ತಪಡಿಸುವುದನ್ನು ನಾವು ಕಾಣಬಹುದು. ಬಂಧುಗಳೇ, ನಾಳೆ ಇನ್ನೊಂದು ಕಗ್ಗದೊಂದಿಗೆ ನಾವು ಬರ್ತೇವೆ. ನಮಸ್ಕಾರ, ಶುಭ ದಿನ. ನಿಮ್ಗೆ ಇಷ್ಟ ಆಯಿತು ಅಂತಾದರೆ ಈ ಕ್ಷಣವೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ. ಇನ್ನೊಂದು ಕಗ್ಗದೊಂದಿಗೆ ನಾವು ಬರ್ತೇವೆ. ನಮಸ್ಕಾರ, ಶುಭ ದಿನ. ನಿಮ್ಗೆ ಇಷ್ಟ ಆಯಿತು ಅಂತಾದರೆ ಈ ಕ್ಷಣವೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.